ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗಿದ್ದು 3-4 ತಿಂಗಳಿನಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಬಂದಿಲ್ಲ. ಇದರ ಜೊತೆಗೆ ತರಕಾರಿಗೂ ತಮ್ಮದೇ ಸ್ವಂತ ಹಣ ಹಾಕಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಸ್ಥಿತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಂದಿದೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಮೇಲಾಗುತ್ತಿರುವ ಧೋರಣೆ ಬಗ್ಗೆ ಅಳಲು ತೋಡಿಕೊಂಡಿರುವುದು ವರದಿಯಾಗಿದೆ. ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಗುಣಮಟ್ಟದ ಉಪ್ಪಿಟ್ಟು ಪೌಡರ್, ಸಾಂಬಾರ್ ಪೌಡರ್ ವಿತರಣೆ ಮಾಡಲಾಗುತ್ತಿದ್ದು ಅಧಿಕಾರಿಗಳಿಗೆ ಹೇಳಿದ್ರೆ ನೀರಿನಲ್ಲಿ ಕಲಸಿ ಅಡುಗೆ ಮಾಡಿಕೊಡಿ ಎಂದು ಹೇಳುತ್ತಿದ್ದಾರೆ. ಆದರೆ ಈ ಕಳಪೆ ಗುಣಮಟ್ಟದ ಉಪ್ಪಿಟ್ಟು ತಿನ್ನಲು ಪುಟ್ಟ ಮಕ್ಕಳು ಪರದಾಡುತ್ತಿರುವುದರಿಂದ ಮಾನವೀಯತೆಯ ದೃಷ್ಟಿಯಿಂದ ಸ್ವಂತ ಹಣದಲ್ಲಿ ತರಕಾರಿ ತಂದು ಅಡುಗೆ ಮಾಡುತ್ತಿದ್ದೇವೆ ಎಂದು ಕಾರ್ಯಕರ್ತೆಯರು ತಿಳಿಸಿದ್ದಾರೆ. 2 ವರ್ಷಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರ ತರಕಾರಿ ವಿತರಣೆ ನಿಲ್ಲಿಸಿದೆ. ಮತ್ತೊಂದೆಡೆ ಸರ್ಕಾರ ಮೇವರೆಗೆ ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ನೀಡಿದೆ ಹಾಗೂ ಏಪ್ರಿಲ್ವರೆಗೆ ಮಾತ್ರ ಮೊಟ್ಟೆ ಖರೀದಿಸಿರುವ ಹಣ ನೀಡಿದೆ. ಇನ್ನು ಅಂಗನವಾಡಿಯಲ್ಲಿ ನಡೆಯುವ ನಿತ್ಯದ ಚಟುವಟಿಕೆಗಳನ್ನು ಮೊಬೈಲ್ನಲ್ಲಿ ದಾಖಲಿಸಿ ಇಲಾಖೆಗೆ ವರದಿ ಕಳುಹಿಸಬೇಕೆಂದು ಸರ್ಕಾರದಿಂದಲೇ ಕಾರ್ಯಕರ್ತೆಯರಿಗೆ ಬಿಎಸ್ಎನ್ಎಲ್ ಸಿಮ್ ಹಾಗೂ ಮೊಬೈಲ್ಗಳನ್ನು ವಿತರಿಸಿದ್ರು. ಆದರೆ ಈ ಸಿಮ್ಗಳಿಗೆ ಕಳೆದ 1 ವರ್ಷದಿಂದ ಕರೆನ್ಸಿ ಹಾಕಿಲ್ಲ. ಕೆಲವೆಡೆ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಿಗುತ್ತಿಲ್ಲ. ಬೇರೆ ಸಿಮ್ ವಿತರಿಸುತ್ತೇವೆ ಎಂದು ಇಲಾಖೆ ಅಧಿಕಾರಿಗಳು ಹೇಳಿದ್ರು ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಎಲ್ಲ ಸಂಕಷ್ಟಗಳಿಗೆ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು ಅಕ್ಟೋಬರ್ 15ರವರೆಗೆ ಅಧಿಕಾರಿಗಳಿಗೆ ಗಡುವು ನೀಡಿದ್ದು ಅಕ್ಟೋಬರ್ 15ರ ಬಳಿಕ ಅಂಗನವಾಡಿ ಮುಚ್ಚಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದಾರೆ. ಮಕ್ಕಳು ಪ್ರಾರಂಭದ ಶಿಕ್ಷಣ ಪಡೆಯಬೇಕಾದ ಅಂಗನವಾಡಿ ಕೇಂದ್ರಗಳಲ್ಲಿ ಈ ರೀತಿ ಸಂಕಷ್ಟ ಎದುರಿಸುತ್ತಿರುವುದು ಶೋಚನೀಯ. ಸರ್ಕಾರ ಈ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಕಳೆದ 2-3 ತಿಂಗಳಿಂದ ನಮಗೆ ನಮ್ಮ ಗೌರವಧನ ಬರ್ತಾ ಇಲ್ಲ ಅಂಗನವಾಡಿಯವರಿಗೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ 2-3 ತಾಲೂಕುಗಳಿಗೆ ಜುಲೈಯಿಂದಲೇ ಬರಲಿಲ್ಲ. 3 ತಿಂಗಳದ್ದು ಬಾಕಿ ಉಂಟು. ಕೆಲವು ತಾಲೂಕುಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಇದು ಬಾಕಿ ಉಂಟು 2 ತಿಂಗಳಿಂದ. ಅದರ ಜೊತೆಗೆ ಮೊಟ್ಟೆ ಹಣ ಇಲ್ಲ, ಗ್ಯಾಸಿಗೆ ಹಣ ಇಲ್ಲ. ಎಲ್ಲವನ್ನು ನಾವು ಅಂಗನವಾಡಿ ಕಾರ್ಯಕರ್ತೆಯರು ಕೈಯಿಂದ ಹಾಕಿ ಮಾಡಬೇಕಾದ ಸಂದರ್ಭ ಬಂದಿದೆ. ಈಗ ಗೌರವಧನ ಇಲ್ಲದೆ ಈಗ ಹಬ್ಬಗಳು ಬರ್ತಾ ಉಂಟು. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ನಾವು ಇದರ ಬಗ್ಗೆ ಮಾಹಿತಿ ತಿಳಿಲಿಕ್ಕೆ ಹೋದರೆ ರಾಜ್ಯ ಸರ್ಕಾರದಲ್ಲಿ ಹೇಳುವುದು ಕೇಂದ್ರ ಸರ್ಕಾರದಿಂದ ಬರಲಿಲ್ಲ ಅಂತೇಳಿ, ಕೇಂದ್ರ ಸರ್ಕಾರದಲ್ಲಿ ಕೇಳಿದರೆ ಹೇಳುವುದು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇಲ್ಲ ಅಂತೇಳಿ. ಈ ಮಧ್ಯದಲ್ಲಿ ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಯಾರಲ್ಲಿ ನಮ್ಮ ಅಳಲನ್ನು ತೋಡಿಕೊಳ್ಳುವುದಂತ ಗೊತ್ತಾಗ್ತಾ ಇಲ್ಲ. ಈಗ ನಾವು ಕೊನೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ ರಾಜ್ಯಾದ್ಯಂತ ನಾವು ಪೋಷಣ್ ಟ್ರ್ಯಾಕರಲ್ಲಿ ಮಾಹಿತಿ ಕೊಡುವುದಿಲ್ಲ ಅಂತ ಹೇಳಿದ್ದೇವೆ. ಯಾಕೆಂತ ಹೇಳಿದರೆ ಖಾಲಿ ಕೇಂದ್ರ ಓಪನ್ ಮಾತ್ರ ತೋರಿಸ್ತಾ ಇದ್ದೇವೆ ಪೋಷಣ್ ಟ್ರ್ಯಾಕರಲ್ಲಿ. ಉಳಿದ ಯಾವುದೇ ಮಾಹಿತಿ ಕೊಡುವುದಿಲ್ಲ ಅಂತ ನಾವು ಇಡೀ ರಾಜ್ಯದಿಂದಲೇ ನಿರ್ಣಯ ಮಾಡಿ ಮನವಿ ನೀಡಿದ್ದೇವೆ. ಈಗ ನಾವು ಅದರ ಜೊತೆಗೆ ಈಗ ನಾವು ಕೆಲವು ದಿನಗಳಿಂದ ಮಾಹಿತಿ ನೀಡ್ತಾ ಇಲ್ಲ. ಈಗ ನಾವು ಅದರ ಜೊತೆಯಲ್ಲಿ ಈಗ ನಾಡ್ದು 15 ತಾರೀಕಿನ ತನಕ ಕಾಯ್ತಾ ಇದ್ದೇವೆ. ಅದರ ಒಳಗೆ ನಮ್ಮ ಸೆಪ್ಟೆಂಬರ್ ತಿಂಗಳವರೆಗೆ ಗೌರವಧನ ಆಗದಿದ್ದರೆ ನಾವು 16 ತಾರೀಕಿಂದ ಮಕ್ಕಳನ್ನು ಕೇಂದ್ರಕ್ಕೆ ಕಳಿಸಲಿಕ್ಕೆ ಬೇಡ ಅಂತ ನಿರ್ಣಯ ಮಾಡಿದ್ದೇವೆ. ಮಕ್ಕಳಿಗೆ ಏನು ಫುಡ್ ಕೊಡಲಿಕ್ಕೆ ಉಂಟು ಅದನ್ನು ಮನೆಗೆ ವಿತರಣೆ ಮಾಡ್ತೇವೆ. ಯಾಕೆಂತ ಹೇಳಿದರೆ ನಮಗೆ ಗೌರವಧನ ಇಲ್ಲದೆ ಇಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವುದು ಸಹ ಕಷ್ಟ ಆಗ್ತಾ ಉಂಟು. ಅದರ ಜೊತೆಯಲ್ಲಿ ನಾವು ಇನ್ನೂ ಒಂದು ನಿರ್ಣಯ ಮಾಡೋದಂತ ಹೇಳಿದರೆ ನಾವು ಕೆಲಸ ಮಾಡಿದ್ದನ್ನು ನಮ್ಮ ಅಧಿಕಾರಿಗಳು ನೋಡೋದು ಕೂಡ ಬೇಡ, ದಾಖಲಾತಿಗಳು ಯಾವುದೇ ಬೇಡ ಅಂತೇಳಿ ನಾವು ಒಂದು 16 ತಾರೀಕಿಂದ ನಮ್ಮ ನಗರದಲ್ಲಿ ನಾವೊಂದು ನಿರ್ಣಯಗೊಂಡಿದ್ದೇವೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಲ್ಲಿ ಕೂಡ ಮಕ್ಕಳನ್ನು ನಿಲ್ಲಿಸುವುದಿಲ್ಲ 16ರಿಂದ. ಬಂಟ್ವಾಳದಲ್ಲಿ ಕೂಡ ಬಂಟ್ವಾಳದಲ್ಲಿ ಇತ್ತೀಚೆಗೆ ಮಧ್ಯಾಹ್ನ ಮೇಲಿಂದಲೇ ಅಂಗನವಾಡಿ ಬಂದ್ ಮಾಡುವಂಥ ಅಭಿಪ್ರಾಯ ಹೊಂದಿದ್ರು. ಈಗ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಈಗ ನಮ್ಮೆಲ್ಲರ ಒಂದು ಒಪ್ಪಿಗೆ ಮೇರೆಗೆ ನಾವು ಪೋಷಣ್ ಟ್ರ್ಯಾಕರ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದರೆ ತುಂಬ ಕಷ್ಟ ಆಗ್ತಾ ಉಂಟು ನಮಗೆ. ಒಂದು ಜೊತೆಲಿ ಅದರ ಜೊತೆಯಲ್ಲಿ ಒಂದು ನಮಗೆ ಸಮವಸ್ತ್ರ ನೀಡಿದ್ದಾರೆ, ಕಳಪೆ ಮಟ್ಟದ ಸಮವಸ್ತ್ರ ನೀಡಿದ್ದಾರೆ. ಯಾಕೆಂತ ಹೇಳಿದರೆ ಉಡುವಂಥ ಸಮವಸ್ತ್ರ 2 ದಿನ ಆಗಬೇಕಾದ್ರೆ ಕಾಲಡಿಯಲ್ಲಿ ಎಲ್ಲ ಬಿದ್ದು ಕೆಲವರು ಗಾಡಿಯಲ್ಲಿ ಹೋಗುವಾಗ ಬಿದ್ದಿದ್ದಾರೆ ಅಂತೆ. ಅದರಲ್ಲಿ ಅಂದರೆ ಅಷ್ಟು ಕಳಪೆ ಮಟ್ಟದ ಸಮವಸ್ತ್ರ ನೀಡಿದ್ದಾರೆ. ಯಾಕೆಂದರೆ ಅಧಿಕಾರಿಗಳು ಬಂದಾಗ ನಮ್ಮಲ್ಲಿ ಸಮವಸ್ತ್ರ ಉಡುವುದಿಲ್ಲ ಅಂತ ಕೇಳ್ತಾರೆ. ಆ ಸಮವಸ್ತ್ರ ಯಾವ ರೀತಿಯಲ್ಲಿ ಉಡುವುದಂತ ನಾವು ಅಧಿಕಾರಿಗಳಲ್ಲಿ ನಾವು ಕೇಳಬೇಕಾಗ್ತದೆ. ಯಾಕೆಂದರೆ ನಾವೊಂದು ಮನುಷ್ಯರು, ಮಕ್ಕಳ ಜೊತೆಯಲ್ಲಿ ಇರೋರು. ಮಕ್ಕಳು ಕೇಳ್ತಾರೆ, ಟೀಚರ್ ನೀವು ಅರ್ಧ ಸೀರೆ ಹಾಕಿದ್ದೀರಿ. ನಮ್ಮ ಸಹಾಯಕಿಯರಲ್ಲಿ ಅವರಲ್ಲಿ ಹೇಳ್ತಿದ್ದಾರೆ. ಇತ್ತೀಚೆಗೆ ನಮ್ಮಲ್ಲಿ ನಮ್ಮ ಒಂದು ಮಗು ಹೇಳ್ತಾ ಉಂಟು ನಮ್ಮ ಸಹಾಯಕಿಯವರಲ್ಲಿ, ಟೀಚರ್ ಇದು ಸೀರೆ ನೀವು ಉಡುದು ಬೇಡ, ಬೇರೆ ಸೀರೆ ಉಡಿ ಅಂತೇಳಿ. ಅಂದರೆ ಆ ರೀತಿಯಲ್ಲಿ ಉಂಟು ನಮ್ಮ ಅವಸ್ಥೆ. ಅದನ್ನು ನಾವು ಯಾರಲ್ಲಿ ಹೇಳ್ಬೇಕಂತ ನಮಗೆ ಈ ದಿನಗಳಲ್ಲಿ ಅಂದಾಜಾಗ್ತಾ ಇಲ್ಲ. ಯಾಕೆಂದರೆ ಎಲ್ಲ MLAಗಳಲ್ಲಿ ಸಹ ಹೆಚ್ಚಿನವರು ಹೋಗಿ ಇದರ ಬಗ್ಗೆ ಕೇಳಿದ್ದಾರೆ. ಸಂಸದರಿಗೂ ಇದರ ಬಗ್ಗೆ ಮನವಿ ನೀಡಿದ್ದೇವೆ. ಎಲ್ಲರಿಗೂ ಕೊಟ್ಟಾಗಿದೆ. ಆದರೂ ನಮಗೆ ಯಾವುದೇ ರೀತಿಯಲ್ಲಿ ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಈ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ? ಅವರು ಏನು ಹೇಳ್ತಾರೆ? ಇಲಾಖಾಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ, ಎಲ್ಲ ನೀಡಿದ್ದೇವೆ. ಮೊನ್ನೆ ಇಲಾಖಾಧಿಕಾರಿಗಳಿಗೆ ಅದೇ ಹೇಳುದು. ಇಲಾಖಾಧಿಕಾರಿಗಳಲ್ಲಿ ಕೇಳಿದರೆ ಅಲ್ಲಿ ಕೇಳಿದರೆ ಹೇಳುದು ಕೇಂದ್ರದಿಂದ ಬರಲಿಲ್ಲ ಬಜೆಟ್ ಅಂತೇಳಿ.
ಇಲ್ಲಿಂದ ಕೇಳಿದರೆ ಹೇಳ್ತಾರೆ, ಕೇಂದ್ರದಿಂದ ಕೇಳಿದರೆ ಹೇಳಿದರೆ ರಾಜ್ಯದಿಂದ ನಿಮಗೆ ಕೊಡ್ತಾ ಇಲ್ಲ ಅಂತೇಳಿ. ಯಾಕೆಂತ ಹೇಳಿದರೆ ಈ ಸಂದರ್ಭಗಳಲ್ಲಿ ತುಂಬ ಜನರಿಗೆ ಒಂದು ಗಲಿಬಿಲಿಯಾಗಿದೆ. ಯಾಕೆಂತ ಹೇಳಿದರೆ ಈ ಗ್ಯಾರಂಟಿ ಯೋಜನೆ ಎಲ್ಲ ಬಂದು ಅದರ ಜೊತೆಯಲ್ಲಿ ಇದು ಇಲ್ಲೇ ಇರುವಾಗ ನಮ್ಮವರಿಗೊಂದು ಸ್ವಲ್ಪ ಕೆಟ್ಟ ಅಭಿಪ್ರಾಯ ಬರ್ತದೆ. ನಾವು ಗ್ಯಾರಂಟಿ ಯೋಜನೆಯನ್ನು ಖಂಡಿತ ದೂರುವುದಿಲ್ಲ, ಯಾಕೆಂದರೆ ಅದು ಬಡವರಿಗೆ ತುಂಬ ಉಪಕಾರ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಗೌರವಧನ ಬರದಿದ್ದರಿಂದ ಅದನ್ನು ಸ್ವಲ್ಪ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸ್ವಲ್ಪ ಬೇಜಾರು ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆ ಬಂದು ಏನಾದರೂ ನಮಗೆ ಹಣ ಬರ್ತಾ ಇಲ್ವ ಅಂತೇಳಿ ಒಂದು ಕೆಲವರಲ್ಲಿ ಸಂಶಯ ಬರೋದು ಸಮಂಜಸವೇ ಅದು. ಅದಕ್ಕೆ ನಾವೊಂದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಒಂದು ವಿನಂತಿ ಮಾಡಿಕೊಳ್ತಿದ್ದೇವೆ. ಕಷ್ಟದಲ್ಲಿ ದುಡಿಯುವಂಥ ಕೆಲವೇ ಸ್ವಲ್ಪ ಅತ್ಯಲ್ಪ ಗೌರವಧನ ದುಡಿಯುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ನಮ್ಮ ತಿಂಗಳಿಗೆ ಸಿಗುವ ಗೌರವಧನವನ್ನು ಪ್ರತಿ ತಿಂಗಳ 5 ತಾರೀಕಿನೊಳಗೆ ಬಿಡುಗಡೆ ಮಾಡಿ ನಮಗೆ ನಮ್ಮ ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈಗ 15ರ ನಂತರ ನಿಮ್ಮ ನಿರ್ಧಾರ ಏನು? 15ರ ನಂತರ ಬರದಿದ್ದರೆ ನಾವು ಮಕ್ಕಳನ್ನು ನಿಲ್ಲಿಸುವುದಿಲ್ಲ ಅಂತೇಳಿ ಹೇಳಿದ್ದೇವೆ, ಅಧಿಕಾರಿಗಳಲ್ಲಿ ಹೇಳಿದ್ದೇವೆ. ಈಗ ಮನವಿ ಕೊಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ನಾವು. ಯಾಕಂತ ಹೇಳಿದರೆ 15 ತಾರೀಕಿನವರೆಗೆ ನಾವು ಮತ್ತು ಅವರಿಗೆ ಒಂದು ಗಡುವು ಕೊಟ್ಟದ್ದು. ಯಾಕೆಂತ ಹೇಳಿದರೆ ಯಾಕೆ ನಾವು ಸುಮ್ಮನೆ ಇಷ್ಟು ಕೆಲಸ ಮಾಡಬೇಕು, ಕೆಲಸ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ನಾವು ಕೆಲಸ ಮಾಡಿ ಏನು ಉಂಟು ಅದರಲ್ಲಿ? ಪ್ರತಿಯೊಂದು ಕೆಲಸ ನಾವು ಮಾಡಬೇಕು. ಸಹಾಯಕಿಯರು ಸಾಧ್ಯ ಪಾಪ ಬೇರೆ ಕೆಲಸ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಸಿಟಿಗಳಲ್ಲಿ ನಮಗೆ ಬೇರೆ ಯಾವುದೇ ಇಲ್ಲ, ನಾವು ಇದನ್ನೇ ನಂಬಿಕೊಂಡಿರುವವರು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು. ಯಾಕೆಂತ ಹೇಳಿದರೆ ಬೇರೆ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈ ಸಂದರ್ಭದಲ್ಲಿ. ಅದರಿಂದ ನಾವು 16 ತಾರೀಕಿನ ನಂತರ ಮಕ್ಕಳನ್ನು ಕೇಂದ್ರಕ್ಕೆ ಕಳಿಸಲಿಕ್ಕೆ ಬೇಡ ಅಂತೇಳಿ ನಾವು ನಮ್ಮ ಮಕ್ಕಳ ಪೋಷಕರಲ್ಲಿ ಹೇಳ್ತೇವೆ. ಯಾಕೆಂದರೆ ಕಾರಣ ಕೊಡ್ತೇವೆ ಅವರಿಗೆ ನಾವು, ಯಾಕೆಂದರೆ ನಮಗೆ ಗೌರವಧನ ಸಿಗ್ತಾ ಇಲ್ಲ. ಅದರಿಂದ ನಾವು ನಿಮ್ಮ ಮಕ್ಕಳನ್ನು ನೀವು ಮನೆಯಲ್ಲಿ ನಿಲ್ಲಿಸಿ ನಾವು ನಮ್ಮದು ಮುಷ್ಕರ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಕೇಂದ್ರ ಬಂದ್ ಮಾಡ್ತೀರಾ? ಕೇಂದ್ರ ಬಂದ್ ಮಾಡೋದಿಲ್ಲ. ಕೇಂದ್ರ ಬಂದ್ ಮಾಡಿದರೆ ಯಾಕೆಂತ ಹೇಳಿದರೆ ನಮಗೆ ಕೇಂದ್ರ ಬಂದ್ ಮಾಡಿದರೆ 4 ದಿನ ಬಂದ್ ಮಾಡಿದರೆ ಇನ್ನೊಂದು ತಿಂಗಳಲ್ಲಿ ಸಿಗುವಾಗ ಆ ಹಣ ಅದು ಕಮ್ಮಿ ಮಾಡ್ತಾರೆ. ಅದಕ್ಕೆ ಈ ಸಲ ನಾವು ಕೇಂದ್ರ ಬಂದ್ ಮಾಡದೆ ಮಕ್ಕಳನ್ನು ನಿಲ್ಲಿಸುವುದಿಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ಕಾರ್ಯಕರ್ತೆ ಸಹಾಯಕಿಯರು ಕೇಂದ್ರದಲ್ಲಿ ಇರ್ತಾರೆ.